ಕಿವಿಗೆ ಅದೇ ಇಷ್ಟೊಂದು ಉಪ್ಪದು ನೇತಾಡ್ತಾ ಇದೆಯಲ್ಲ. ನಿಮಗೆ ಗೊತ್ತೇ ಇರಲಿಲ್ಲ. ಎಕ್ಸ್ಕ್ಯೂಸ್ ಮೀ. ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೆ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವ್ರು ಬರೇ ತಿರ್ಗಾಡೋದೇ ಆಯ್ತು, ಬೇರೆ ಕೆಲಸನೇ ಇಲ್ಲ. ಸೊ ಇವತ್ತು ವಿ ಆರ್ ಗೋಯಿಂಗ್ ಟು ದುಬೈ. ಈ ದುಬೈ ಟ್ರಿಪ್ ಅಲ್ಲಿ ವಾಚ್ ಬೇಕ್ರಾದ್ರೋನ ಇನ್ ಕನ್ನಡ 3D ಆಯ್ತಾ. ಇಲ್ಲಿ ಅಲೈನಲ್ಲಿ ಈ ಮೂವಿನ ರಿಲೀಸ್ ಮಾಡಿದ್ದಾರೆ, ಬಟ್ ತಮಿಳ್ನಲ್ಲಿ ಅಲ್ವಾ? ತಮಿಳ್ ಹಿಂದಿ ಇದೆ. ಕನ್ನಡ ನೋಡ್ಬೇಕು, ಅದಕ್ಕೆ ದುಬೈಗೆ ಹೋಗ್ತಾ ಇದೀವಿ. ನಾಟ್ ಓನ್ಲಿ ಫಾರ್ ದಿಸ್, ಇನ್ನ ಕೆಲವೊಂದು ವಿಚಾರಗಳಿಗೋಸ್ಕರ ಹೋಗ್ತಾ ಇದೀವಿ. ವಿ ಹ್ಯಾವ್ ಟು ಪರ್ಸನಲ್ ವರ್ಕ್ ಅಂತ ಹಾಗೆ ಹೋಗ್ತಾ ಇದೀವ. ಲೆಟ್ಸ್ ಯುಟಿಲೈಸ್. ಇನ್ ಫ್ಯಾಕ್ಟ್ ಇವ್ರಿಗೆ ಗವರ್ಮೆಂಟ್ ಹಾಲಿಡೇ ಇದೆ. ಇಲ್ಲಿದು ನ್ಯೂ ಇಯರ್ ಅಂತೆ, ಕರೆಕ್ಟ್? ಇವತ್ತು ನ್ಯೂ ಇಯರ್. ಸೊ ಹಾಗಾಗಿ ರಜೆ ಕೊಟ್ಟಿದ್ದಾರೆ. ಅಂಡ್ ಅವರು ವೀಕ್ ಆಫ್ ಇದೆ ನಾಳೆ ಹೆಂಗಿದ್ರು. ಇದು ಸ್ಯಾಟರ್ಡೆ ಸಂಡೇ ಬಂದಿದೆಯಲ್ಲ. ಸೊ ನಿನ್ನೆ ಅಷ್ಟೇ ಡಿಸೈಡ್ ಮಾಡಿದ್ವಿ. ಅವ್ರು ಮನೆಗೆ ಬಂದ್ರು. ಮನೆಗೆ ಬಂದ್ಬಿಟ್ಟು ಈ ಸೆಟ್ ನನಗೆ ನಾಳೆ ನಾಡಿದ್ದು ರಜಾ. ಇದು ಯಾಕೆ ಯಾವಾಗಲೂ ಲಾಸ್ಟ್ ಮಿನಿಟ್ ಹೇಳ್ತೀರಾ? ಸದ್ಯ ನಾವೆಲ್ಗಾದ್ರೂ ಹೋಗೋಣ. ಮುಂಚೆನೆ ಪ್ಲಾನ್ ಮಾಡಬೇಕು. ಪ್ರೀ ಪ್ಲಾನ್ ಯಾವ್ದು ಆಗಲ್ಲ ಅಲ್ವಾ? ಇಲ್ಲಿ ಅಂದ್ರೆ ಕನ್ಫರ್ಮೇಶನ್ ಆಗ್ಬೇಕು. ರಜಾ ಯಾವತ್ತು ರಜಾ ಇದೆ, ಮತ್ತೆ ರಜಾ ಇದ್ರೂ ಒಬ್ರು ಇರ್ಬೇಕು, ಡಾಕ್ಟರ್ ಯಾರಾದ್ರು. ಸೊ ರೊಟೇಷನ್ ನಲ್ಲಿ ವರ್ಕ್ ಮಾಡ್ತೀವಿ. ಸೊ ನಮಗೆ ಅದು ಲಾಸ್ಟ್ ಮೂಮೆಂಟ್ ವರೆಗೂ ಕನ್ಫರ್ಮ್ ಆಗುತ್ತೆ. ಅಂಡ್ ನನಗೇನು ರಜಾ ಸಿಕ್ಕಿದ್ಯಾ, ಲೆಟ್ಸ್ ಡೂ ವಿಡಿಯೋ ಐಡಿಯಾಸ್ ಜನರೇಟ್ ಮಾಡೋಣ, ವಿಡಿಯೋಸ್ ಮಾಡೋಣ ಅಂತ. ಬಟ್ ಇವತ್ತಾಗ ನಾವು ಹೊರಗಡೆ ಹೋಗೋಣ. ಓಕೆ ಸರಿ ಅಂತ. ಸರಿ, ಇವಾಗ ನಾವು ರೆಡಿ ಆಗಿದೀವಲ್ಲ. ಐ ವಾಂಟ್ ಮೈ ಹಸ್ಬೆಂಡ್ ಟು ಗೆಸ್ ಆಯ್ತಾ ಇವತ್ತು ಏನ್ ಡಿಫ್ರೆಂಟ್ ಆಗಿದೆ. ಕಣ್ಣಿಗೆ ಕಲರ್ ಆಗ್ತಿದ್ದಲ್ಲ, ಕಾಜಲ್. ಅದಾ? ಸೋ ನೈಸ್. ಗೆಸ್ ಮಾಡಿಲ್ಲ ಅಂದ್ರೆ ಏನಾಗ್ತಿತ್ತು? ಬೇಜಾರ್ ಮಾಡ್ತಾರೆ ಹುಡುಗರು. ಇವೆಲ್ಲ ಗೆಸ್ ಮಾಡೋದಕ್ಕೆ ಈಸಿನಾ? ಇಲ್ಲ, ಕಷ್ಟ ಇದೆ. ಸ್ವಲ್ಪ ನಾನು ಫಾಕ್ಸ್ ಸೈಜ್ ಮಾಡಿದ್ದೀನಿ ಇವತ್ತು. ಸೊ ಡಿಫ್ರೆಂಟ್ ಮಾಡಿದ್ದೀನಿ. ಸೊ ಅಷ್ಟೇ, ಇನ್ನೇನು ಇಲ್ಲ. ತುಂಬಾ ಬಿಸಿಲಿದೆ ಆಯ್ತಾ. ನಾವು ಮಧ್ಯಾಹ್ನ ಹೊರಟಿದ್ದೀವಿ. ನಮ್ ಟಾರ್ಗೆಟ್ ಇದ್ದಿದ್ದು ಓಕೆ ಮ್ಯಾಕ್ಸಿಮಮ್ 2 o'clock ಬಿಡ್ತೀವಿ ಅಂತ, ಬಟ್ 1:30 ಬಿಟ್ವಿ ಅಲ್ಲ. ಸೊ ವಿ ಆರ್ ಗೋನಾ ರೀಚ್ ಅಟ್ ಅರೌಂಡ್ 3 PM. 3 PM ರೀಚ್ ಆಗ್ತೀವಿ. ಅಂಡ್ ವಿ ಆರ್ ಗೋನಾ ಚೆಕ್ ಇನ್. ಆಮೇಲೆ ಸಿಗೋಣ. ಐ ಜಸ್ಟ್ ಪ್ರೇಡ್ ಮೈ ಸೆಲ್ಫ್. ಓಕೆ ಬಾಯ್. ನೆಕ್ಸ್ಟ್ ಕ್ಲಿಪ್ನ ಮಿಸ್ ಮಾಡಬೇಡಿ. ಹಾಗೇನೆ ನಿಮ್ಮ ಪಾರ್ಟ್ನರ್ ಜೊತೆ ನಿಮಗೂ ಈ ತರದ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಶೇರ್ ಮಾಡಿ. ಸರಿ, ನಾನು ಹಾಗೆ ನನ್ನ ಪಾಡಿಗಿದ್ದೆ. ದೀಪು ಒಂದು ಕ್ವೆಶ್ಚನ್ ಕೇಳಿದ್ರು. ಐ ಥಾಟ್ ಐ ಶುಡ್ ರೆಕಾರ್ಡ್ ದಿಸ್. ಏನ್ ನಿಮ್ಮ ಪ್ರಶ್ನೆ? ಕಿವಿಗೆ ಅದೇ ಇಷ್ಟೊಂದು ಉಪ್ಪದು ನೇತಾಡ್ತಾ ಇದೆಯಲ್ಲ, ಕಿವಿಗೆ ಭಾರ ಆಗಲ್ವಾ ಅಂತ. ಭಾರ ಆಗಲ್ವಾ? ಆಕ್ಚುಲಿ ಕೆಲವೊಂದು ಈ ತರದ ಇಯರಿಂಗ್ಸ್ ಹೆವಿ ಇರುತ್ತೆ. ಇದು ಮುಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಬಿಡಿ, ಭಾರ ಇದೆಯಾ? ಇದೆ ಅಲ್ಲ, ಬಟ್ ಅಷ್ಟು ಗೊತ್ತಾಗ್ತಾ ಇಲ್ಲ. ಬಿಕಾಸ್ ನನ್ನ ಹೋಲ್ ಚಿಕ್ಕದಿದೆಯಲ್ಲ, ಅದು ಟೈಟ್ ಆಗಿ ಕೂರುತ್ತೆ. ಇವಾಗ ಹೋಲ್ ದೊಡ್ಡದಿದ್ರೆ ಅದು ಕೆಳಗಡೆ ಜಾರುತ್ತಲ್ಲ, ಸೊ ಅವಾಗ ನೋವಾಗುತ್ತೆ. ಬಟ್ ಕೆಲವೊಂದು ಇಂಡಿಯನ್ ಇಯರಿಂಗ್ಸ್ ಹಾಕಿದಾಗ ನೋವಾಗುತ್ತೆ. ಕೆಲವೊಂದು ಹ್ಯಾಕ್ಸ್ ಇದೆ, ಅದನ್ನ ಹೇಗೆ ಹಾಕ್ಬೇಕು ಅಂತ. ಆ ಥರ ಎಲ್ಲ ಹಾಕಿದ್ರೆ ನೋವಾಗಲ್ಲ. ಸೊ ಇನ್ನೇನಾದ್ರೂ ಪ್ರಶ್ನೆ ಇದೆ? ಇನ್ನೊಂದು 2 ಹೋಲ್ ಇದೆಯಾ ನಿನ್ನ ಹತ್ರ? ನಿಮಗೆ ಗೊತ್ತೇ ಇರಲಿಲ್ಲ. ಎಕ್ಸ್ಕ್ಯೂಸ್ ಮೀ. ಇಲ್ಲ, ಅಬ್ಸರ್ವ್ ಮಾಡಿ. ಹೇಳಿದೆ, ದಿಸ್ ಇಸ್ ಅ ಡೈಮಂಡ್ ಇಯರಿಂಗ್ ಅಂಡ್ ದಿಸ್ ಇಸ್ ನಾರ್ಮಲ್ ಇಯರಿಂಗ್ಸ್. ನಾನು ಹಾಕ್ತಾ ಇರ್ತೀನಿ. ಗೊತ್ತೇ ಇರಲಿಲ್ಲ. ಮದುವೆಗೆ ಎಷ್ಟು ವರ್ಷ ಆಯ್ತು? 2.5. ಏನ್ ನೋಡಿದೀರಾ ನನ್ನಲ್ಲಿ? ಏನ್ ನೋಡಿದೀರಾ? ಅದೊಂದು ಐಸ್ ಐಸ್ ಇಷ್ಟಪಟ್ರಿ. ಆಮೇಲೆ ಫುಲ್ ಎಲ್ಲ ಗೊತ್ತು. ಆಬ್ವಿಯಸ್ಲಿ ಮೈನರ್ ಡೀಟೇಲ್ಸ್ ಗೊತ್ತಿಲ್ಲ ಅಂತೆ. ಸರಿ ಬಿಡಿ, ಇಟ್ಸ್ ಓಕೆ. ಫುಲ್ ಕ್ಲೋಸ್ ಅಬ್ಸರ್ವೇಷನ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ಇಲ್ಲ ಅಂದ್ರೆ ನಮಗೆಲ್ಲ ಅಷ್ಟು ಗೊತ್ತಾಗಲ್ಲ. ಬಟ್ ಇನ್ ಜನರಲ್ ಇವ್ರು ಹೇಳ್ಬೇಕಂದ್ರೆ ಹಿ ಇಸ್ ಕ್ವೈಟ್ ಸ್ಮಾರ್ಟ್. ಅದ್ರಲ್ಲೆಲ್ಲ ನಾನು ಎಲ್ಲಾದ್ರೂ ಹೋಗಿ ಬಂದ್ರೆ ಹಿ ವಿಲ್ ಸಿ ದ ಡಿಫ್ರೆನ್ಸ್. ಎಸ್ಪೆಷಲಿ ಪಾರ್ಲರ್ ಹೋಗಿ ಬಂದಾಗ ಹಿಲ್ ಸಿ ಇದೆಲ್ಲ ಕ್ಲೀನ್ ಅಪ್ ಆಗಿದೆ ಅಂತ ಅಲ್ವಾ. ಸೊ ಅಬ್ಸರ್ವ್ ಮಾಡಿಲ್ಲ ನೀವು? ಮಾಡಿದೀರಾ? ಸೊ ಕ್ಯೂಟ್. usual week off, so that's why 2 days. So we are going to Dubai. So when do you be staying there? Yeah, tonight we will stay. Tomorrow evening we will come back. ನಮ್ಮಿಬ್ರು ಮಾತುಕತೆ ಮಧ್ಯದಲ್ಲಿ ನನ್ನ ಅಣ್ಣ ಕಾಲ್ ಮಾಡಿದ್ದ. ಅವನ ಜೊತೆ ಮಾತಾಡಿ ಆದ್ಮೇಲೆ ಇದೀಗ ನಾವು ತಲುಪಿದ್ವಿ. Some water. Detox water. I really like the uniform. It's so good. Yes, it is really nice. I love it as well. Thank you very much. So ನಾವು ಒಳಗಡೆ ಬಂದು ಚೆಕ್ ಇನ್ ಪ್ರಾಸೆಸ್ ದೀಪು ಅವ್ರು ಮಾಡ್ತಾ ಇದ್ದಾರೆ. ಡಿಟಾಕ್ಸ್ ವಾಟರ್ ಜೊತೆಗೆ ಒಂದು ಸ್ವೀಟ್ ಏನೋ ಕೊಟ್ಟಿದ್ದಾರೆ. ಐ ಥಿಂಕ್ ಇಟ್ಸ್ ಡೇಟ್ಸ್.
ಬೇಗ ರೂಮ್ ನೋಡೋಣ. ಐ ಹೋಪ್ ಚೆನ್ನಾಗಿರೋ ವ್ಯೂ ಇರುತ್ತೆ. ಈ 5-ಸ್ಟಾರ್ ಪ್ರಾಪರ್ಟಿ ಹೆಸರು ಗೋಲ್ಡನ್ ಸ್ಯಾಂಡ್ಸ್ ಅಂತ. ಲೊಕೇಶನ್ ಬಂದ್ಬಿಟ್ಟು ದುಬೈ ಕ್ರೀಕ್ ಹತ್ರ. ಸಚ್ ಗಾರ್ಜಿಯಸ್ ನ್ಯಾಚುರಲ್ ಫ್ಲವರ್ಸ್ ಇಂದ ಡೆಕೋರೇಟ್ ಮಾಡಿದ್ರು ಗೊತ್ತಾ. ಎಲ್ಲಾನು ಎಷ್ಟು ಡಿಫ್ರೆಂಟ್ ಆಗಿದೆಯಲ್ಲ. ಆ್ಯಂಡ್ ರಾಯಲ್ ಪ್ಯಾಲೇಸ್ ಎಂಟ್ರಿ ಥರನೇ ಇದೆ. ಸೋ ನೈಸ್. Swimming pool is at the rooftop. It's open from 8 a.m. until 8 p.m. ಈ ಒಂದು ಹೋಟೆಲಲ್ಲಿ ಏನೇನು ಫೆಸಿಲಿಟೀಸ್ ಇದೆ, ಟೈಮಿಂಗ್ಸ್ ಏನು, ಇದ್ರ ಜೊತೆಗೆ ನಮ್ಮ ರೂಮ್ ಎಲ್ಲಿರೋದು ಅದನ್ನು ಗೈಡ್ ಮಾಡ್ತಾ ಇದ್ದಾರೆ. ಇವ್ರು ಹೇಳ್ತಾ ಇದ್ರು ನಮ್ಮ ರೂಮ್ ಬೇರೆನೇ ಇತ್ತು ಬಟ್ ಅಪ್ಗ್ರೇಡ್ ಮಾಡಿದಾರಂತ. ಲೆಟ್ಸ್ ಸಿ ಹೇಗಿದೆ ಅಂತ. ಟೈಮ್ ಆಗಿರೋದು 3:15. ಶಾರ್ಪ್ 3 o'clock ರೀಚ್ ಆದ್ರೆ 3 to 3:15 ಚೆಕ್ ಇನ್ ಪ್ರಾಸೆಸ್ ಎಲ್ಲ ಆಗುತ್ತೆ. ಪಾಸ್ಪೋರ್ಟ್ ಅಥವಾ ಎಮಿರೇಟ್ಸ್ ಐಡಿ ಯಾವ್ದಾದ್ರು ಕೊಡ್ತಾರಲ್ವಾ, ಯಾವ್ದಾದ್ರು ನಾವು ಕೊಡ್ಬೇಕು ಆಯ್ತಾ. ಸೊ ನಾವು ಹಿಯರ್ಸ್ ಅ ರೂಮ್. ನಮ್ಮ ರೂಮ್ ನ ಅಪ್ಗ್ರೇಡ್ ಮಾಡಿದಾರೆ ಅಂತ ಹೇಳಿದ್ದಾರೆ. ಸೊ ವಿತ್ ಅ ಬೆಟರ್ ವ್ಯೂ ಅಂತೆ. ಲೆಟ್ಸ್ ಸಿ. ಲವ್ಲಿ ವಾಕ್ ಇನ್. ಎಂಜಾಯ್ ಆಗಿದ ತಕ್ಷಣ ದೊಡ್ಡ ಮಿರರ್ ಇದೆ. ದೀಪುಗೆ ನನಗೆ ಸೇ ಹಾಯ್. ಹಾಯ್. ಓಕೆ, ಸೊ ಹಾಗೆ ಬನ್ನಿ ಮುಂದಕ್ಕೆ. ಹಿಯರ್ ವಿ ಹ್ಯಾವ್ ಅ ಬಿಗ್ ವಾರ್ಡ್ರೋಬ್ ಸ್ಪೇಸ್. ತುಂಬಾ ದೊಡ್ಡದಿದೆಯಲ್ಲ. That's not it. ಈ ಕಡೆನೂ ಸ್ಪೇಸ್ ಕೊಟ್ಟಿದ್ದಾರೆ which is too huge. That's a lot. ನಾನೇ ಹೋಗಿ ಕುತ್ಕೋಬಹುದು ದೀಪ ಜೊತೆ ಜಗಳ ಮಾಡಿದಾಗ. ನಾನು ಐ ಥಿಂಕ್ ಇಲ್ಲಿ ಬಂದು ಇಲ್ಲಿ ಕೂತು ಬಚ್ಚಿಟ್ಕೊಂಡು ಬಾಗ್ಲೆಲ್ಲ ಹಾಕಿ ಐ ಥಿಂಕ್ ಜಸ್ಟ್ ಫೀಲ್ ಲೈಕ್ ನಾನಿಲ್ಲ. ಲುಕ್ ಅಟ್ ದಿಸ್, ದಿಸ್ ಇಸ್ ಸೋ ಮಚ್ ಆಫ್ ಸ್ಪೇಸ್. ಸೋ ಮಚ್ ಆಫ್ ಸ್ಪೇಸ್. ಅಮ್ಮ, ಓ ಆಕ್ಚುಲಿ ಹೇಳ್ಬಾರ್ದಿತ್ತಲ್ಲ, ನಾನು ಹಾಗೆ ಮಾಡ್ತಿದ್ರೆ ಸಗದಾಗಿರೋದು. ದೀಪ ಬಿಡಣ್ಣು ನಾನು ಎಲ್ಲಿದ್ದೀನಿ ಅಂತ. ಶಿಟ್ ಮ್ಯಾನ್. ಎನಿವೇಸ್, ಇಲ್ಲಿ ಬಂದ್ರೆ we have a TV. ದೀಪಕ್ ನಾಗಾನಂದ ಗುಡ್ ಆಫ್ಟರ್ನೂನ್ ಅಂತ ಬರೆದಿದ್ದಾರೆ. ಕ್ಲಿಯರ್ ಸನ್ನಿ, 37 ಡಿಗ್ರಿ ಸೆಲ್ಸಿಯಸ್ ಇದೆ ಟೆಂಪರೇಚರ್. ಇಲ್ಲಿದ್ರೆ ಕೌಚ್ ಇದೆ ನಮ್ಮ ಕುತ್ಕೊಳ್ಳೋದಕ್ಕೆ. ಅಂಡ್ ಅಗೇನ್ ಅ ಬ್ಯೂಟಿಫುಲ್ ಡ್ರೆಸ್ಸಿಂಗ್ ಟೇಬಲ್ ಅಂಡ್ ಮಿನಿ ಬಾರ್. ಮಿನಿ ಬಾರ್ ಯಾಕಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಆಯ್ತಾ, ಬಟ್ ನೋಡಿದ್ರೆ ಇಲ್ಲಿದೆ. ಸೊ ಇದಿರೋದು ದುಬೈ ಕ್ರೀಕ್. ಓ ವಾವ್, ಲಾಕ್ ಮಾಡಿದಾರ? ಓ ನೋ, ನಾಟ್ ಲಾಕ್. Wow, what an empty mini bar. Super. Good job. So ಇದು ದುಬೈ ಕ್ರೀಕ್ ಅಲ್ಲಿ ಇದೆಯಲ್ಲ. So all the furnitures and everything is in a very classic old style ಅಲ್ವಾ ದೀಪು? ಅಲ್ವಾ? Even bathroom ಅಲ್ಲಿ ಕೆಲವೊಂದು ಸ್ಟೀಲ್ ಐಟಮ್ಸ್ ಎಲ್ಲ ಇದೆ. Anyways, this is a beautiful space. ಈ ಕಡೆ ಬಂದ್ರೆ we have our lovely bed. Wow. Super. This is the bed space. Follow me. ವೆಲ್ಕಮ್ ಟು ದ ಬಾತ್ರೂಮ್. ಏನು ಇಲ್ಲ, ಬಾತ್ರೂಮ್ ಅಲ್ಲಿ ಒಂದು ಬೇಸಿನ್ ಇದೆ. ಸೊ ಜನರಲಿ ಏನ್ ಗೊತ್ತಾ, ಈ 5-ಸ್ಟಾರ್ ಪ್ರಾಪರ್ಟೀಸ್ ಅಲ್ಲಿ ದೊಡ್ಡ ದೊಡ್ಡ ಸ್ಪೇಸ್ ಯುಟಿಲೈಸ್ ಮಾಡ್ತಾರೆ ಆಯ್ತಾ. ಬಾತ್ರೂಮೇ ಒಂದು ಬೆಡ್ರೂಮ್ ಅಷ್ಟು ದೊಡ್ಡದಿರುತ್ತೆ. ಬಟ್ ಇವರು ಕಾಂಪ್ಯಾಕ್ಟ್ ಆಗಿನೂ ತುಂಬಾನೇ ನೀಟ್ ಅಂಡ್ ಸ್ಟ್ರಕ್ಚರ್ಡ್ ಅಲ್ಲಿ ಮಾಡಿದ್ದಾರೆ. ಇಫ್ ಯು ಕ್ಯಾನ್ ಸಿ ದೀಪು, ಇಲ್ಲಿ ಬಿಸ್ನೆಸ್ ಏರಿಯಾ ಇದೆ, ಇಲ್ಲಿ ಮುಖ ತೊಳೆಯುವ ಏರಿಯಾ ಎಲ್ಲ ಇದೆ. ಈ ಕಡೆ ಬಂದ್ರೆ ದರ್ ಇಸ್ ಅ ಬಾತ್ ಟಬ್, ಇಲ್ಲಿ ಬಂದ್ರೆ ದರ್ ಇಸ್ ಅ ಶವರ್ ರೀಜನ್. ಅಂದ್ರೆ ಇಟ್ ಇಸ್ ವೆರಿ ಗುಡ್. ಸ್ಪೇಸ್ ಕಮ್ಮಿ ಇದೆ, ಇಕ್ಕಟ್ಟಾಗುತ್ತೆ ಅಂತ ಅನ್ಸಲ್ಲ. ಇಟ್ಸ್ ನಾಟ್ ಲೈಕ್ I don't know, but it's just very nicely done. Different and nice. Did you like it? Yeah, good. ಕ್ವಿಕ್ ಆಗಿ ಪ್ಯಾಂಟ್ ಶಾಟ್ ನೋಡ್ಕೊಂಡು ಬರೋಣ. ಎಸ್, ದಿಸ್ ಇಸ್ ದಿ ಎಂಟೈರ್ ರೂಮ್. ಇನ್ಫ್ಯಾಕ್ಟ್ ದುಬೈಗೆ ತುಂಬ ಜನ ಸಮ್ಮರಲ್ಲಿ ಕೂಡ ಪ್ಲ್ಯಾನ್ ಮಾಡ್ತಾರೆ. ಯಾಕೆ ಅಂದರೆ ಸಮ್ಮರ್ಸಲ್ಲಿ ಇಲ್ಲಿ ಆಫ್ ಸೀಸನ್ ಅಲ್ವಾ. ಸೊ ಬಜೆಟಲ್ಲಿ ನಿಮ್ಮ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ದಿಸ್ ಇಸ್ ದ ರೈಟ್ ಟೈಮ್. ಕ್ವಿಕ್ಲಿ ಪ್ಲ್ಯಾನ್ ಫಾರ್ ಅ ಟ್ರಿಪ್ ಟು ದುಬೈ. ಆ ಕಡೆ ಬಾತ್ ಟಬ್, ಈ ಕಡೆ ಇಲ್ಲಿ ಸ್ಟ್ಯಾಂಡಿಂಗ್ ಬಾತ್. ಸ್ಟಾಫ್ ಹೇಳಿದ್ದು ನಮ್ಮ ರೂಮಿಂದ ವ್ಯೂ ಚೆನ್ನಾಗಿರುವಂಥ ರೂಮ್ಗೆ ಅಪ್ಗ್ರೇಡ್ ಮಾಡಿರೋದು ಅಂತ. ನಾಟ್ ಬ್ಯಾಡ್ ಬಟ್ ನಾಟ್ ಗ್ರೇಟ್ ಆಲ್ಸೋ. ಡೀಸೆಂಟ್ ಆಗಿರುವಂಥ ದುಬೈ ಕ್ರೀಕ್ ವ್ಯೂ. ಇವಾಗ ರೀಚ್ ಆದ್ವಾ, ರೂಮ್ ಟೂರ್ ನೋಡಿದ್ರ. ಸೊ ಮನೆಯಿಂದ ಬಿಡ್ಬೇಕಾದ್ರೆ ಓಟ್ಸ್ ತಿಂದಿದ್ವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ, ಮತ್ತೆ ಹಸುವಾಗಿರ್ಲಿಲ್ಲ. ಸೊ ಫ್ರೂಟ್ಸ್ ಕಟ್ ಮಾಡಿದ್ದೆ. ಐ ಥಾಟ್ ಅದು ಪ್ಯಾಕೆಟ್ ಇಲ್ಲಿ ಬಂದಿದ ತಕ್ಷಣ ಹಸುವಾಗುತ್ತೆ, ಸೊ ಫ್ರೂಟ್ಸ್ ತಿನ್ನೋಣ ನಂದೆ ಅಂತ. I'll just show close up ಏನೇನು ಹಾಕಿದೀನಿ ಅಂತ. ನೆಕ್ಟರೈನ್, ಬ್ಲ್ಯಾಕ್ ಗ್ರೇಪ್ಸ್, ಮಸ್ಕ್ ಮೆಲನ್, ಹಾಗೇನೆ ಚೆರಿ.
ಫ್ರೂಟ್ಸ್ ಎಲ್ಲ ತಿಂದು ಹೊಟ್ಟೆ ತುಂಬಿದ ಮೇಲೆ ಇವತ್ತಿನ ಪ್ಲಾನ್ ಬಂದ್ಬಿಟ್ಟು ಚಿನ್ನದ ಮಾರ್ಕೆಟಿಗೆ ಹೋಗಬೇಕು ಅಂತ. ಎಸ್, ದುಬೈ ಗೋಲ್ಡ್ ಸೂಕ್ಗೆ ತುಂಬ ಬಿಸಿಲಿರುತ್ತೆ. ಲೆಟ್ಸ್ ಕ್ವಿಕ್ಲಿ ಗೆಟ್ ರೆಡಿ. ಸೊ ರೂಮ್ ಚೆಕ್ ಇನ್ ಎಲ್ಲ ಆಯ್ತಾ, ಎಲ್ಲ ಮುಗೀತಾ, ಹೊಟ್ಟೆನೂ ತುಂಬಿದೆ. ಅಂದರೆ 8 ಫ್ರೂಟ್ಸ್ ನಾನು ಫುಲ್. ಇವಾಗ ಬಿಟ್ಟರೆ 4 ಗಂಟೆಗೆ ನಾವು ಗೋಲ್ಡ್ ಸೂಕ್ ರೀಚ್ ಆಗ್ತೀವಿ. ಸೊ ಕ್ವಿಕ್ಲಿ ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ. ಇದು ಕೆ ಬ್ಯೂಟಿ ಅವ್ರದ್ದು. ಯು ಶುಡ್ ಟ್ರೈ ಇಫ್ ಯು ಲೈಕ್ ಲಿಪ್ಸ್ಟಿಕ್ಸ್. ಗೊತ್ತಾ, ಹಾಗೆ ಮೆಲ್ಟ್ ಆಗುತ್ತೆ ಲಿಪ್ಸಲ್ಲಿ. ಐ ಲವ್ ದಿಸ್ ಆ್ಯಂಡ್ ಚೆನ್ನಾಗಿ ಸ್ಟೇ ಆಗುತ್ತೆ ಕೂಡ. ಸೊ ನಾನು 2 ಶೇಡ್ಸ್ನ ಮಿಕ್ಸ್ ಮಾಡ್ತೀನಿ ಆಯ್ತಾ. ಸೊ ಇವಾಗ ಯಾವ್ದು ಇದು ಪ್ಲೇ ಬ್ಯಾಕ್ ಮತ್ತೆ ಇನ್ನೊಂದು ದಿ ಆಫ್ಟರ್ ಪಾರ್ಟಿ, ಇದು 2 ಬ್ಯೂಟಿಫುಲ್ ಶೇಡ್ಸ್. ಆ್ಯಂಡ್ ಕೂದಲನ್ನ ಈ ಥರ ಏನೋ ಒಂದು ಮಾಡಿದ್ದೀನಿ ಬಿಕಾಸ್ ತುಂಬ ಶೆಕೆ ಇರುತ್ತಲ್ಲ, ಓಪನ್ ಆಗಿಬಿಟ್ರೆ ಅದಷ್ಟು ಸ್ವೆಟ್ ಆಗೋದು. ನೋ, ಸೊ ಐ ಜಸ್ಟ್ ಗೋಯಿಂಗ್ ಲೈಕ್ ದಿಸ್, ವೆರಿ ಸಿಂಪಲ್. ಸೊ ಲೆಟ್ಸ್ ಡೂ ಅ ಕ್ವಿಕ್ ಔಟ್ಫಿಟ್ ಚೆಕ್ ಪ್ಲೀಸ್. ದಟ್ಸ್ ಇಟ್. ಸಿಂಪಲ್ ಆಗಿ ಒಂದು ಬೆಲ್ ಬಾಟಮ್ ಪ್ಯಾಂಟ್, ಅದ್ರ ಜೊತೆಗೆ ಒಂದು ಬ್ಲ್ಯಾಕ್ ವೈಟ್ ಟಾಪ್. ನಿಮ್ಗೆ ಆಕ್ಚುಲಿ ಗೊತ್ತಿಲ್ಲ ಅಲ್ಲ ನಾನು ಎಷ್ಟು ನನ್ನ ಬಟ್ಟೆನ ರೀಸೈಕಲ್ ರೀಯೂಸ್ ಎಲ್ಲ ಮಾಡ್ತೀನಿ ಅಂತ. ಈ ಟಾಪ್ ಆಯ್ತಾ ಒಂದ್ಸತಿ ಗಲೀಜಾಗಿತ್ತು. ದಿಸ್ ಹ್ಯಾಪನ್ಸ್ ಟು ಬಿ ನನಗೆ ಕೆಲವೊಂದು ಟಾಪ್ಸ್ ಇಷ್ಟ ಇರುತ್ತಲ್ಲ ಸಿಂಪಲ್ ಆಗಿದ್ರು. ಇದು ಆ ಥರ ಟಾಪ್ ನಾನು ಸ್ಟಾಕ್ ಬೈ ಲವ್ ಅನ್ನು ಆನ್ಲೈನ್ ಪ್ಲಾಟ್ಫಾರ್ಮಿಂದ ತಗೊಂಡಿದ್ದೆ. ಇದ್ರ ಕೈ ಇಲ್ಲಿ ತನಕ ಇತ್ತು. ಅದೇನೋ ಒಂದಿನ ಕಲೆ ಆಯ್ತು ಈ ಕೈಗೆ, ಅದು ಹೋಗ್ತಾನೆ ಇಲ್ಲ. ಸೊ ಆಮೇಲೆ ಏನ್ ಮಾಡಿದೆ, ಟೈಲರ್ ಕೊಟ್ಟೆ, ಅವ್ರು ಕಟ್ ಮಾಡಿಸಿದ್ರು. ಇವಾಗ ಇಷ್ಟು ಸ್ಲೀವ್ಸ್ ಆಗಿದೆ. ಬಟ್ ಈ ಸ್ಲೀವ್ಸ್ ಚೆನ್ನಾಗಿ ಕಾಣಿಸುತ್ತೆ. ಐ ಥಿಂಕ್ ಇದು 4ನೇ ಸತಿ ಏನೋ ಹಾಕ್ತಾ ಇದ್ದೀನಿ ನಾನು ಈ ಟಾಪ್. ಬಟ್ ಐ ಜಸ್ಟ್ ಲವ್ ಇಟ್. ಇಟ್ಸ್ ವೆರಿ ಕಂಫರ್ಟೇಬಲ್. ನಂಗೆ ಮಧ್ಯದಲ್ಲಿ ಆಗ್ತಾನೆ ಇರಲಿಲ್ಲ ಬಿಕಾಸ್ ಐ ಪುಟ್ ಆನ್. ಬಟ್ ನೌ ಕ್ಯಾನ್ ಯು ಜಸ್ಟ್ ಸಿ? Can you just see? Can they see, baby? No. No? So yeah. Because of this ನಾನು ಇವಾಗ ಆರಾಮದಲ್ಲಿ ಇದನ್ನ ಹಾಕ್ಬೋದು. ಈ ಪ್ಯಾಂಟ್ ಸೈಜ್ 30 ಆಗ್ತಾ ಇರಲಿಲ್ಲ ನನ್ನ ಮಧ್ಯದಲ್ಲಿ, ತುಂಬಾ ಟೈಟ್ ಆಗ್ತಾ ಇತ್ತು, ಹೋಗ್ತಾನೆ ಇರಲಿಲ್ಲ. ನಾವು ಇಟ್ ಫಿಟ್ಸ್ ಮೀ ಬ್ಯಾಕ್ ಅಗೇನ್. ಸೊ ಫಿಟ್ನೆಸ್ ಗೋಲ್. ಇನ್ನ ಜರ್ನಿ ಎಲ್ಲ ವರ್ಕ್ ಇನ್ ಪ್ರೋಗ್ರೆಸ್ ನಡೀತಾ ಇದೆ. ಸಾಕು ಬೇಗ ಹೊರಡೋಣ, ಕ್ಯಾಬ್ ಬುಕ್ ಮಾಡ್ಕೊಂಡು ಬನ್ನಿ. Let's go! Oh, I smell like strawberry and vanilla cupcake because of this. ಇದೆಷ್ಟು ಚೆನ್ನಾಗಿದೆ ಗೊತ್ತಾ ಈ ಬಾಡಿ ಮಿಸ್ ಬಾತ್ ಅಂಡ್ ಬಾಡಿ ವರ್ಕ್ಸ್ ಅವ್ರದ್ದು. ನಾನು ಊರಲ್ಲಿದ್ದಾಗ ಮಾಮ ಇದು ಪರ್ಫ್ಯೂಮಾ ಚೆನ್ನಾಗಿದೆ ಅಂತ. ಇಟ್ಸ್ ಆಕ್ಚುಲಿ ವೆರಿ ನೈಸ್ ಗೊತ್ತಾ. ಯು ಲೈಕ್ ಇಟ್ ನಾ ಬೇಬಿ? ನಂಗೂ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ನೀವು ಇದನ್ನ ಹಾಕೊಳ್ಳಿ, ನಿಮ್ ಪಕ್ಕದವ್ರಿಗೆ ನೀವೊಂಥರ ಕೇಕ್ ಸ್ಮೆಲ್ ಬಂದಂಗೆ ಬರ್ತೀರಾ. ಇಟ್ಸ್ ಲವ್ಲಿ. ಲೆಟ್ಸ್ ಗೋ. ಈ ಪ್ರಾಪರ್ಟಿಯಲ್ಲಿ ಏನು ಗೊತ್ತಾ ವಿಶೇಷತೆ, ಈ ಥರ ಪ್ರತಿಯೊಂದು ಏರಿಯಾದಲ್ಲಿ ಕಾರ್ಪೆಟ್ ಹಾಕಿದ್ದಾರೆ. ತುಂಬ ರಾಯಲ್ ಎಲಿಗೆಂಟ್ ಲುಕ್ ಕೊಡುತ್ತೆ ಅದು. ಗೋಲ್ಡ್ ಸೂಕ್ ಹೋಗ್ತಾ ಇದೀವಿ. ನನಗೆ 10 kg ಚಿನ್ನ ಬೇಕು ಅಂತ. ಓಕೆ, ಎಷ್ಟು ಚೆನ್ನಾಗಿದೆಯಲ್ಲ, ಮಧ್ಯದಲ್ಲಿ ರೆಡ್ ಕಾರ್ಪೆಟ್, ಪಕ್ಕದಲ್ಲಿ ಈ ಥರದ ಸ್ಟೇರ್ಸ್ 2 ತುಂಬಾ ಚೆನ್ನಾಗಿದೆ. ನಾವು ಹೊರಗಡೆ ಹೋಗೋಣ ಬನ್ನಿ. ವಾಟ್ ಎ ಕ್ಲಾಸಿಕ್ ಸೀಟಿಂಗ್ ಏರಿಯಾ ಅಲ್ವಾ. ಇಲ್ಲಿಂದ ಹಾಗೆ ಮುಂದಕ್ಕೆ ಹೋಗ್ತಾ ಒಂದು ಡೆಸರ್ಟ್ ಘಾಟ್ನ ನೋಡಿದೆ. ಅಲ್ಲಿ ವೆರೈಟೀಸ್ ಆಫ್ ಡೆಸರ್ಟ್ಸ್ ಇತ್ತು. ತುಂಬಾ ಟೆಂಪ್ಟೇಷನ್ ಆಯಿತು, ಬಟ್ ಐ ಕಂಟ್ರೋಲ್ಡ್ ಮೈ ಸೆಲ್ಫ್. ನೀವು ನೋಡಿ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿಂದ ಹೋಗಿದ್ದು ಚಿನ್ನದ ಮಾರ್ಕೆಟ್ಗೆ, ಎಸ್ ಗೋಲ್ಡ್ ಸೂಕ್ಗೆ. ಯಾಕೆ ಹೋಗಿರ್ಬೋದು, ಲೆಟ್ಸ್ ಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಈ ಒಂದು ಚಾಟಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಏನು ಮಾಡಬೇಕು, ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನೆಕ್ಟನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.